ಎಲ್ಲರೂ ಬಹು ನಿರೀಕ್ಷೆಯಿಂದ ಕಾಯ್ತಾ ಇದ್ದ ನೂತನ ವರ್ಷ 2020 ಬಂದೇ ಬಿಟ್ಟಿದೆ. ಹೊಸ ವರ್ಷವನ್ನ ಸ್ವಾಗತಿಸುವ ನಿಟ್ಟಿನಲ್ಲಿ ಎಲ್ಲೆಡೆ ವೈವಿಧ್ಯಮಯ ಕಾರ್ಯಕ್ರಮಗಳು ಕೂಡ ನಡೆದಿದೆ. ಅಂತೆಯೇ ಉಡುಪಿಯ ಹೋಟೆಲ್ ಓಷನ್ ಪರ್ಲ್ನಲ್ಲಿ ಹೊಸ ವರ್ಷವನ್ನ ಸಂಭ್ರಮ ಸಡಗರದಿಂದ ಸ್ವಾಗತಿಸಲಾಯಿತು. ಕಲರ್ಫುಲ್ ಕಾರ್ಯಕ್ರಮಗಳ ನಡುವೆ ಕುಣಿದು ಕುಪ್ಪಳಿಸಿ ಹೊಸ ವರ್ಷವನ್ನ ಉಡುಪಿಯ ಜನತೆಯ ಧೂರಿಯಾಗಿ ಬರಮಾಡಿಕೊಂಡರು. ಮಸ್ತ್ ಮಜಾ ನೀಡಿದ ಡಿಜೆ ಮ್ಯೂಸಿಕ್, ಜಗಮಗಿಸೋ ದೀಪಾಲಂಕಾರಗಳ ಮಧ್ಯೆ ಕುಣಿದು ಕುಪ್ಪಳಿಸಿದ ಉಡುಪಿಯ ಜನತೆ. ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ನಾನಾ ರೀತಿಯ ಎಂಟರ್ಟೈನ್ಮೆಂಟ್ ಗೇಮ್ಸ್ಗಳು, ಕಲರ್ಫುಲ್ ಪ್ರೋಗ್ರಾಂಗಳ ನಡುವೆ ಅದ್ಧೂರಿಯಾಗಿ ಹೊಸ ವರ್ಷವನ್ನ ಸ್ವಾಗತಿಸಿದ ಜನರು. ಈ ದೃಶ್ಯ ಕಂಡು ಬಂದಿದ್ದು ಉಡುಪಿಯ ಹೋಟೆಲ್ ಓಷನ್ ಪರ್ಲ್ನಲ್ಲಿ ನಡೆದ ಹೊಸ ವರ್ಷದ ಹಿನ್ನೆಲೆಯಲ್ಲಿ ಆಯೋಜಿಸಿದ ಸಂಭ್ರಮಾಚರಣೆಯಲ್ಲಿ. ಎಸ್, ಹೊಸ ವರ್ಷ 2020 ಸ್ವಾಗತಿಸುವ ನಿಟ್ಟಿನಲ್ಲಿ ಉಡುಪಿಯ ಹೋಟೆಲ್ ಓಷನ್ ಪರ್ಲ್ನಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಸಂದೀಪ್ ಭಕ್ತ ಅವರ ನಿರೂಪಣೆಯಲ್ಲಿ ಮೂಡಿಬಂದ ಕಾರ್ಯಕ್ರಮದಲ್ಲಿ ವಿವಿಧ ಸ್ಪರ್ಧೆಗಳು ನಡೆಸಲ್ಪಟ್ಟಿದ್ದು ನೆರೆದವರನ್ನ ನಗೆ ಹೊನಲಿನಲ್ಲಿ ತೇಲಿಸಿತು. ಡಿಜೆ ಕಿರಣ್ ಹಾಗೂ ಡಿಜೆ ಕಿರ್ಲೆಕ್ಸ್ ಅವರ ಡಿಜೆ ಸದ್ದಿಗಂತೂ ಜನ ಕುಣಿದಿದ್ದೇ ಕುಣಿದಿದ್ದು. ಮಂಜೀತ್ ಎಕ್ಸ್ಟ್ರೀಮ್ ಡ್ಯಾನ್ಸ್ ತಂಡದ ವತಿಯಿಂದ ನಡೆದ ನೃತ್ಯ ಕಾರ್ಯಕ್ರಮ ನೆರೆದವರನ್ನ ಮನೋರಂಜಿಸಿತು. ಇನ್ನು 12 ಗಂಟೆಗೆ ಸರಿಯಾಗಿ ಪಟಾಕಿ ಸಿಡಿಸಿ ಹೊಸ ವರ್ಷವನ್ನ ಬರಮಾಡಿಕೊಳ್ಳಲಾಯಿತು. ನೆರೆದವರು ಡಿಜೆ ಸದ್ಗೆ ಕುಣಿದು ಸಂಭ್ರಮಿಸಿದ್ರು. 1000ಕ್ಕೂ ಅಧಿಕ ಮಿಕ್ಕಿದ ಜನರು ಈ ಹೊಸ ವರ್ಷದ ಆಚರಣೆಯಲ್ಲಿ ಪಾಲ್ಗೊಂಡಿದ್ರು. ಹೊಸ ವರ್ಷಾಚರಣೆಯಲ್ಲಿ ಪಾಲ್ಗೊಂಡಿದ್ದವರಿಗೆ ಬಗೆ ಬಗೆಯ ಖಾದ್ಯಗಳು, ಬೆವರೇಜ್ಗಳು ಹೊಟ್ಟೆಯನ್ನ ತಣಿಸಿದ್ವು. ಒಟ್ಟಿನಲ್ಲಿ ಇಡೀ ಓಷನ್ ಪರ್ಲ್ ಹೋಟೆಲ್ನಲ್ಲಿ ಹೊಸ ವರ್ಷದ ಸ್ವಾಗತಕ್ಕೆ ಉಡುಪಿಯ ಹೋಟೆಲ್ ಓಷನ್ ಪರ್ಲ್ ವಿನೂತನ ವೇದಿಕೆಯನ್ನು ಒದಗಿಸಿದ್ದು ಉಡುಪಿಯ ಜನತೆ ಕುಣಿದು ಕುಪ್ಪಳಿಸಿ ಸಂಭ್ರಮಿಸಿದ್ರು. ಪಲ್ಲವಿ ಸಂತೋಷ್, V4 ನ್ಯೂಸ್ 24/7 ಉಡುಪಿ.